ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಬೆಳೆದಿದ್ದೇವೆ ಒಂದು ಕುಟುಂಬದಲ್ಲಿ. ನಾವು ಬೆಳೆದು ಬರುವಾಗ ವಿವಿಧ ರೀತಿಯಲ್ಲಿ ನಮ್ಮನ್ನು ಬೆಳೆಸಿದ ತಂದೆ ತಾಯಿಗಳು ಅಥವಾ ಗುರು ಹಿರಿಯರು ಅಥವಾ ನಮ್ಮ ಧಾರ್ಮಿಕ ನಾಯಕರು ನಮಗೆ ಹಲವಾರು ಬುದ್ಧಿ ಹೇಳಿದ ಘಟನೆಗಳನ್ನು ನಮಗೆ ನೆನಪಿರಬಹುದು. ಒಬ್ಬರಿಗೆ ಒಂದು ಬುದ್ಧಿವಾದ ಹೇಳುವುದೆಂದರೆ ಒಬ್ಬನ ವ್ಯಕ್ತಿತ್ವವನ್ನು ನಾವು ರೂಪಿಸುವುದು. ಎಲ್ಲೋ ಆತನು ದಾರಿ ತಪ್ಪಿದಲ್ಲಿ ಆತನನ್ನು ಸರಿದಾರಿಗೆ ತರುವುದು ಒಳ್ಳೆಯ ಸ್ನೇಹಿತರ ಅಥವಾ ಒಳ್ಳೆಯ ಮನುಷ್ಯರ ಧರ್ಮ. ಅದಕ್ಕಾಗಿ ಆ ಒಂದು ರೀತಿಯಲ್ಲಿ ಬುದ್ಧಿ ಹೇಳಿ ಸರಿಯಾದ ದಾರಿಗೆ ತರಲು ಆ ಮನುಷ್ಯನ ಮೇಲೆ ಒತ್ತಡ ಹಾಕಿ ಪ್ರಯತ್ನಿಸಿದರೆ ಅದು ಖಂಡಿತ ಆತನಿಗೆ ಒಳಿತಾಗುತ್ತೆ. ಇವತ್ತಿನ ದೇವರ ವಾಕ್ಯ ಸಹೋದರ ಸಹೋದರರೇ, ಇಂತಹದೇ ಕೆಲವು ಬುದ್ಧಿಮತಿಗಳು. ಈ ಬುದ್ಧಿಮತಿಗಳನ್ನು ಧ್ಯಾನಿಸೋಣ. ನಮ್ಮ ಜೀವನಕ್ಕೆ ಉಪಯುಕ್ತವಾಗುವಂಥ ಬುದ್ಧಿಮತಿಗಳನ್ನು ಸಿರಾಕನ ಗ್ರಂಥದಲ್ಲಿ ನಾವು ಓದುತ್ತೇವೆ. 7ನೇ ಅಧ್ಯಾಯ ವಾಕ್ಯ 1ರಿಂದ ನಾವು ಓದುತ್ತೇವೆ. ಈ ಬುದ್ಧಿಮತಿಗಳನ್ನು ಚೆನ್ನಾಗಿ ನಾವು ಧ್ಯಾನಿಸೋಣ. ನಮ್ಮ ಜೀವನದಲ್ಲಿ ಅವುಗಳಂತೆ ನಡೆಯಲು ಪ್ರಯತ್ನ ಪಡೋಣ. ದೇವರ ವಾಕ್ಯ ಹೇಳುತ್ತೆ, ಅಧ್ಯಾಯ 7 ವಾಕ್ಯ 1, ಸಿರಾಕನ ಗ್ರಂಥ, ಕೆಟ್ಟದನ್ನು ಬಿಟ್ಟು ಬಿಡು, ನಿನಗೆ ಯಾವ ಕೇಡು ತಟ್ಟದು. ಕೆಟ್ಟದನ್ನು ಬಿಟ್ಟು ಬಿಡು, ನಿನಗೆ ಯಾವ ಕೇಡು ತಟ್ಟದು. ಸಹೋದರ ಸಹೋದರಿಯರೇ, ಬೆಂಕಿಯನ್ನು ಕೈಯಲ್ಲಿ ಹಿಡಿದರೆ ಅದು ನಮಗೆ ಅಪಾಯವಾಗದೆ ಇರುತ್ತೆಯೇ? ಖಂಡಿತ ಇಲ್ಲ. ಅದು ಅಪಾಯವನ್ನು ಖಂಡಿತ ನಮಗೆ ಒಡ್ಡುತ್ತೆ. ಬೆಂಕಿ ಕಡ್ಡಿಗಳನ್ನು ಹೊತ್ತಿಸಿದ ನೆನಪು ನಮಗಿರಬಹುದು. ಒಂದು ಬೆಂಕಿ ಕಡ್ಡಿ ಹೊತ್ತಿಸುವಾಗ ನಾವು ಹೊತ್ತಿಸ್ತೇವೆ, ಅದು ಉರಿದು ತುಂಬ ಗಿಡ್ಡವಾಗುವಾಗ ಅದರ ಬಿಸಿ ನಮ್ಮ ಬೆರಳಿಗೆ ತಟ್ಟುತ್ತೆ. ಆ ಬಿಸಿ ಬೆರಳಿಗೆ ತಟ್ಟಿದಾಗ ಬೆಂಕಿ ತಾಗಿ ಹಲವಾರು ಬಾರಿ ನಮ್ಮ ಬೆರಳಿಗೆ ಗಾಯವಾಗಬಹುದು. ಹಲವು ಸಂದರ್ಭದಲ್ಲಿ ನಾವು ನೋಡಿದ್ದೇವೆ, ಹಬ್ಬ ಅಥವಾ ಕೆಲವು ಒಳ್ಳೆಯ ಸಂದರ್ಭದಲ್ಲಿ ಪಟಾಕಿ ಅಥವಾ ಸಿಡಿಮದ್ದುಗಳನ್ನು ನಾವು ಸಿಡಿಸ್ತೇವೆ. ಯಾರೊಬ್ಬರು ಸಿಡಿಸುವಾಗ ಆತನ ಕೈಯಲ್ಲಿದ್ದು ಸ್ಫೋಟಗೊಳ್ಳುತ್ತೆ. ಬೆರಳುಗಳು ಬಹುಶಃ ಗಾಯವಾಗಿ ವಿದ್ರೂಪವಾಗುತ್ತೆ. ಇಂಥ ಹಲವಾರು ಘಟನೆಗಳನ್ನು ನಾವು ಕೇಳಿದ್ದೇವೆ. ಸಿಡಿಮದ್ದು ಅಪಾಯ. ಅಂಥ ಅಪಾಯವನ್ನು ನಾವು ಯಾವತ್ತೂ ಕೈಯಲ್ಲಿ ಹಿಡ್ಕೊಂಡಾಗ ಚೆನ್ನಾಗಿ ಯೋಚಿಸಬೇಕು. ಅದನ್ನು ಸಿಡಿಸಲಿಕ್ಕೆ ಹೋಗಿ ನಾವು ಎಂಥ ಅಪಾಯಕ್ಕೆ ಸಿಲುಕುತ್ತೇವೆ ಅದರ ಬಗ್ಗೆ ಯೋಚಿಸಬೇಕು, ಜಾಗ್ರತೆ ವಹಿಸಬೇಕು. ಇಲ್ಲಾಂದರೆ ಅದು ಕೈಯಲ್ಲಿ ಸಿಡಿದು ನಮ್ಮ ಕೈ ಅಥವಾ ಇಡೀ ಮುಖ ಅದೆಲ್ಲ ಸುಟ್ಟು ಹೋಗುವಂಥ ಪ್ರಸಂಗಗಳು ಬರ್ತವೆ. ಸಹೋದರ ಸಹೋದರರ ಜೀವನದಲ್ಲಿ ಈ ದೇವರ ವಾಕ್ಯ ನಮಗೆ ಹೇಳುತ್ತೆ, ನಾವೆಲ್ಲರೂ ಕೆಟ್ಟದ್ದನ್ನು ನಮ್ಮಲ್ಲಿ ಇಟ್ಕೊಳ್ಳುತ್ತೇವೆ. ಆ ಕೆಟ್ಟದ್ದನ್ನು ನಮ್ಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ? ಕೆಟ್ಟದ್ದು ನಮಗೆ ಯಾವತ್ತೂ ಒಳಿತು ಮಾಡಲ್ಲ. ಉದಾಹರಣೆಗಾಗಿ ಒಬ್ಬ ಮನುಷ್ಯ ದ್ವೇಷ ಇಟ್ಕೊಳ್ತಾನೆ. ಯಾರೋ ಒಬ್ಬನಲ್ಲಿ ಆತನಿಗೆ ದ್ವೇಷ ಇದೆ. ಯಾರೋ ಒಬ್ಬ ಹಳೆಯ ಮಿತ್ರ,
ಈ ದ್ವೇಷವನ್ನು ಇಟ್ಟುಕೊಂಡಾಗ ಏನಾಗುತ್ತೆ, ಆತನು ಎಲ್ಲಿಗೆ ಹೋದರೂ ಆ ವ್ಯಕ್ತಿಯನ್ನು ಕಂಡಾಗ ಈ ದ್ವೇಷ ಇಲ್ಲಿ ಉರಿಯುತ್ತೆ. ಈ ದ್ವೇಷ ಉರಿಯುವಾಗ ಆತನ ಮನಸ್ಸಿನ ಸಮಾಧಾನ ಕೆಟ್ಟು ಹೋಗುತ್ತೆ, ಮನಃಶಾಂತಿ ಹೋಗುತ್ತೆ, ನೆಮ್ಮದಿ ಕೆಟ್ಟು ಹೋಗುತ್ತೆ. ಆದುದರಿಂದ ಅದೇ ರೀತಿ ದ್ವೇಷದ ಬೆಂಕಿ ಹೊತ್ತಿ 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 ಒಂದು ದಿನ ಆತನನ್ನೇ ಸುಟ್ಟು ಹಾಕುತ್ತೆ. ಇದು ಅಪಾಯ. ಆದ್ದರಿಂದ ಕೆಟ್ಟದ ದ್ವೇಷವನ್ನು ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಅದು ಯಾರಿಗೆ ಅಪಾಯ? ಯಾರಿಗೆ, ಬೇರೆಯವ್ರಿಗೆ ಅಪಾಯ ಆಗಲ್ಲ. ಅಥವಾ ಯಾರ ಮೇಲೆ ನೀನು ದ್ವೇಷ ಇಟ್ಟುಕೊಂಡಿದೆಯಾ ಆ ವ್ಯಕ್ತಿಗೂ ಏನಾಗಲ್ಲ. ಯಾರನ್ನು ಅದು ಸುಡುತ್ತೆ? ನಿನ್ನನ್ನು ಸುಡುತ್ತೆ. ನೀನು ನಿನ್ನ ಹೃದಯದಲ್ಲಿ ದ್ವೇಷ ಇಟ್ಟುಕೊಂಡಿದ್ರೆ ಅದು ನಿನ್ನನ್ನು ಸುಡುತ್ತೆ, ಆತನನ್ನು ಸುಡಲ್ಲ. ಹಾಗಾದರೆ ಯಾರಿಗೆ ಅಪಾಯ ಇದು? ಯಾರಿಗೆ ನಷ್ಟ ಇದು? ನನಗೆ ತಾನೇ. ಸಹೋದರ ಸಹೋದರರೇ, ಇಂಥ ರೀತಿ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ನಡೆಯುತ್ತವೆ. ಯಾಕಂದರೆ ನಾವು ಕೆಟ್ಟದನ್ನು ಇಟ್ಕೊಳ್ತೀವಿ. ನಮ್ಮ ಬಾಯಲ್ಲಿ ಬರುವ ಮಾತುಗಳು ಕೆಟ್ಟ ಮಾತುಗಳು. ಏನಾಗುತ್ತೆ, ಈ ಕೆಟ್ಟದನ್ನು ನಾವು ಇಟ್ಕೊಂಡ್ರೆ, ಈ ಕೆಟ್ಟ ಮಾತುಗಳ ಚಾಳಿಯನ್ನು ನಾವು ನಮ್ಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಹೋದ ಕಡೆ ನಾವು ಜಗಳಕ್ಕೆ ಕಾರಣವಾಗುತ್ತೇವೆ. ಜಗಳ ಗಂಟೆ ಅಂತ ಹೇಳ್ತೇವೆ ನಾವು. ಜಗಳ ಗಂಟಿಗಳು ಅಂತ ಹೇಳ್ತೀವಿ ನಾವು. ಹೋದಲ್ಲಿ ಜಗಳ, ಮಾತಿಗೂ ಜಗಳ. ಯಾಕೆ? ನಿನ್ನ ಮಾತು ಒಳ್ಳೆಯದಿಲ್ಲ, ನಿನ್ನ ಮಾತುಗಳಲ್ಲಿ ಕೆಟ್ಟತನ. ಮನೆಯಲ್ಲಿ ಜಗಳ, ಹೆಂಡತಿಯೊಂದಿಗೆ ಜಗಳ, ಗಂಡನೊಂದಿಗೆ ಜಗಳ, ಮಕ್ಕಳೊಂದಿಗೆ ಜಗಳ, ಹಿರಿಯರೊಂದಿಗೆ ಜಗಳ, ನೆರೆಯವರೊಂದಿಗೆ ಜಗಳ. ಈ ಜಗಳವಾಡಿ ನೀನು ನಿನ್ನ ಇಡೀ ಜೀವನದ ನೆಮ್ಮದಿಯನ್ನು ಕಳ್ಕೊಳ್ತೀಯ, ಪ್ರೀತಿಯನ್ನು ಕಳ್ಕೊಳ್ತೀಯ. ಸಹೋದರ ಸಹೋದರಿಯರೇ, ಎಂತಹ ಒಂದು ಕೆಟ್ಟ ರೀತಿಯಲ್ಲಿ ಇದರ ಬಾಧೆ ಆತನಿಗೆ ತಟ್ಟುತ್ತೆ. ಇದೇ ದೇವರ ವಾಕ್ಯ ಹೇಳ್ತದೆ, ಕೆಟ್ಟದನ್ನು ನಿನ್ನಲ್ಲಿ ಇಟ್ಟುಕೊಳ್ಳಬೇಡ. ಅದು ಕೆಟ್ಟದು, ಒಳ್ಳೆಯದಲ್ಲ. ಯಾಕೆ? ಸಹೋದರ ಸಹೋದರಿ, ನೆನಪಿಟ್ಟುಕೊಳ್ಳು, ನೀನು ದೇವರ ಸೃಷ್ಟಿ. ಆದಿಕಾಂಡದಲ್ಲಿ ನಾವು ಓದುತ್ತೇವೆ, ಅಧ್ಯಾಯ 1 ವಾಕ್ಯ 26 ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ದೇವರು ಮನುಷ್ಯನನ್ನು ಆತನ ರೂಪದಲ್ಲಿ ಸೃಷ್ಟಿಸಿದರು. ಹಾಗಾದರೆ ನಾವು ದೇವರ ರೂಪವಲ್ಲವೇ? ಯೋಹಾನನು ತನ್ನ ಮೊದಲನೇ ಪತ್ರದಲ್ಲಿ ಹೇಳ್ತಾನೆ, ಯಾವ ಆತನು ತನ್ನ ನೆರೆಯವನಲ್ಲಿ ದೇವರನ್ನು ಕಾಣನು ಅಥವಾ ದೇವರ ರೂಪವನ್ನು ಕಾಣನು, ಆತನನ್ನು ಪ್ರೀತಿಸಲು ಸಾಧ್ಯವಾಗಲ್ಲ. ನಿನ್ನ ನೆರೆಯವನಲ್ಲಿ ದೇವನ ಕಾಣು, ಆತನನ್ನು ಪ್ರೀತಿಸು. ಆ ಪ್ರೀತಿಯೇ ನಿನಗೆ ಖಂಡಿತವಾಗಿಯೂ ದೇವರನ್ನು ಪ್ರೀತಿಸಿದಂತಾಗುತ್ತೆ. ಯಾಕೆಂದರೆ ಆ ಮನುಷ್ಯನಲ್ಲಿ ನಿನಗೆ ಜೀವಂತ, ನಿನ್ನ ದೃಷ್ಟಿಗೆ ಕಾಣುವ ಮನುಷ್ಯನಲ್ಲಿ ಆತನಲ್ಲಿ ನೀನು ದೇವರನ್ನು ಕಾಣಲಿಕ್ಕೆ ಅಸಾಧ್ಯವೆಂದಾದರೆ, ಕಾಣದ ದೇವರನ್ನು ನಿನ್ನ ಹೇಗೆ ಕಾಣ್ತೀಯ? ಸಾಧ್ಯವಿಲ್ಲ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತೆ, ನೀನು ನಿನ್ನ ಜೀವನದಲ್ಲಿ ಒಳ್ಳೆಯದನ್ನು ಯೋಚಿಸು. ನೀನು ದೇವರ ಸೃಷ್ಟಿ ಆದ ನಿನ್ನಲ್ಲಿ ಈ ರೀತಿಯ ಕೆಡುಕುಗಳನ್ನು ಯಾಕೆ ಇಟ್ಕೊಳ್ತೀಯ? ಅದೆಷ್ಟೋ ರೀತಿಯಲ್ಲಿ ನಿನ್ನ ಜೀವನ ಯಾಕೆ ಹಾಳು ಮಾಡ್ತಿ? ಯೋಚಿಸು, ಚೆನ್ನಾಗಿ ಯೋಚಿಸು. ದೇವರ ವಾಕ್ಯ ನಮಗೆ ನೆನಪಿಸುತ್ತೆ, ಚೆನ್ನಾಗಿ ಯೋಚಿಸು. ನಾವು ಯೋಚಿಸಬೇಕು. ನಮ್ಮ ಜೀವನದಲ್ಲಿ ಇಂತಹ ರೀತಿಯಲ್ಲಿ ಇಂಥ ಕೆಡುಕುಗಳನ್ನು ನಾವು ಯಾಕೆ ಮಾಡಬೇಕು? ಮಾರ್ಕನ ಶುಭ ಸಂದೇಶದಲ್ಲಿ ನಾವು ಕೇಳುತ್ತೇವೆ, 7ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತೆ, ಮನುಷ್ಯನ ಒಳಗೆ ಆತ ಇಟ್ಟುಕೊಂಡಿರುವ ಆ ಕೆಟ್ಟ ವಸ್ತುಗಳು ಯಾವುವು? ನಾವು ಒಂದು ಕಡೆಗೆ ಈ ವಾಕ್ಯವನ್ನು ಕೇಳೋಣ. 20ನೇ ವಾಕ್ಯ ಹೇಳುತ್ತೆ, ಮಾರ್ಕನ ಶುಭ ಸಂದೇಶ ಅಧ್ಯಾಯ 7, ಆದರೆ ಮನುಷ್ಯನ ಅಂತರಂಗದಿಂದ ಹೊರಹೊಮ್ಮುವ ಯೋಚನೆಗಳು ಆತನನ್ನು ಕಲುಷಿತಗೊಳಿಸ್ತು. ಅಂದರೆ ನಮ್ಮ ಅಂತರಂಗದಲ್ಲಿ ಇಷ್ಟೋ ಕೆಟ್ಟ ವಿಷಯಗಳೇ. ನೋಡಿ, ಕೇಳೋಣ.
ದುರಾಲೋಚನೆ, ಇದು ಕೆಟ್ಟದ್ದು. ಮನುಷ್ಯನಿಗೆ ಒಳಿತು ಮಾಡುವಂಥದ್ದಲ್ಲ. ಮನುಷ್ಯನಲ್ಲಿ ತುಂಬಿರುವ ಕೆಟ್ಟ ಯೋಚನೆಗಳು, ಯಾರನ್ನು ಹಾಳು ಮಾಡೋದು, ಯಾರನ್ನು ಕೊಲ್ಲುವುದು, ಯಾರನ್ನು ಯಾರನ್ನು ನಾಶ ಮಾಡುವುದು, ಯಾರನ್ನು ದುರುಪಯೋಗಿಸಿ, ಇಂಥ ಒಂದು ಕೆಟ್ಟ ಯೋಚನೆಗಳು, ದುರಾಲೋಚನೆಗಳು, ಅನೈತಿಕತೆ. ಮನುಷ್ಯನ ನೈತಿಕತೆ ಇಲ್ಲ. ಏನು ಮಾಡಿದರೂ ಆಗುತ್ತೆ, ನಡೆಯುತ್ತೆ. ಅನೈತಿಕತೆ, ಜೀವನದಲ್ಲಿ ಮೌಲ್ಯಗಳಿಲ್ಲ, ವೈವಾಹಿಕ ಜೀವನದಲ್ಲಿ ಮೌಲ್ಯಗಳಿಲ್ಲ, ನೈತಿಕತೆ ಇಲ್ಲ, ದುಡ್ಡಿನ ವ್ಯವಹಾರದಲ್ಲಿ ನೈತಿಕತೆ ಇಲ್ಲ, ನಮ್ಮ ಪ್ರತಿಯೊಂದು ವ್ಯವಹಾರಗಳು ನೈತಿಕತೆ ಇಲ್ಲ. ಭ್ರಷ್ಟಾಚಾರ, ಏನು ಮಾಡ್ತೀವಿ, ಹಣ ದುಡ್ಡು ಬರೀ ಅದೇ, ಆ ವ್ಯಾಮೋಹ ಇದು. ಅದೇ ರೀತಿ ಕಳ್ಳತನ, ಯಾರನ್ನು ನಾವು ದೋಚುವುದು, ಯಾರ ಹಣವನ್ನು ಲೂಟಿ ಮಾಡುವುದು, ಯಾರ ಆಸ್ತಿಯನ್ನು ಲೂಟಿ ಮಾಡುವುದು, ಯಾರ ಸಂತೋಷವನ್ನು ಲೂಟಿ ಮಾಡುವುದು, ಯಾರ ನೆಮ್ಮದಿಯನ್ನು, ಇದೆಲ್ಲ ಕಳ್ಳತನ, ಕೊಲೆ, ಮನುಷ್ಯರ ಜೀವನ ನಾಶ ಮಾಡುವುದು, ಯಾರ್ಯಾರ ಕುಟುಂಬ ನಾಶ ಮಾಡುವುದು, ಯಾರ್ಯಾರ ಜೀವನದಲ್ಲಿ ನಾವು ಅವರ ನೆಮ್ಮದಿಯನ್ನು ಹಾಳು ಮಾಡುವುದು, ಕೊಲೆ, ಮನುಷ್ಯರ ಜೀವಂತ ಬಗ್ಗೆ ಅವರಿಗೆ ಬದುಕಲಿಕ್ಕೆ ನಾವು ಬಿಡುವುದಿಲ್ಲ. ಇಂತಹ ರೀತಿಯಲ್ಲಿ ಕೊಲೆಯನ್ನು ಮಾಡುವುದು, ಮನುಷ್ಯರ ಜೀವಕ್ಕೆ ನಷ್ಟ ತರುವುದು, ವ್ಯಭಿಚಾರ, ಜೀವನದಲ್ಲಿ ಬರೀ ದೇಹದ ಆಸೆ ಸುಖಕ್ಕಾಗಿ ಜೀವಿಸುವುದು, ಯಾರಲ್ಲಿ ಏನು ಮಾಡಿ ನಡೆಯುತ್ತೆ, ಕೆಟ್ಟ ಸಂಬಂಧಗಳನ್ನು ಇಟ್ಟುಕೊಳ್ಳುವುದು, ಇಂಥ ರೀತಿಯಲ್ಲಿ ಅನೈತಿಕ ರೀತಿಯಲ್ಲಿ ವ್ಯಭಿಚಾರ, ಲೋಭ, ಆಸೆ, ಈ ಲೋಕದ ಆಸೆ, ಇದೆಲ್ಲನೂ ಇಟ್ಕೊಳ್ತೀವಿ. ಬರೀ ಹಣ, ದುಡ್ಡು, ಆಸ್ತಿ, ಚಿನ್ನ ಎಲ್ಲ, ಎಷ್ಟು ಲೋಭದಲ್ಲಿ ನಾವು ಬೀಳ್ತೇವೆ. ಕೆಡುಕುತನ, ಮೋಸ, ಯಾರ್ಯಾರನ್ನು ಮೋಸ ಮಾಡುವುದು, ಒಂದು ಹೇಳುವುದು ಮಾಡುವುದು ಇನ್ನೊಂದು, ಬಂಡತನ, ನಾವು ಬರೀ ಮಾತನಾಡುವುದಷ್ಟೇ, ಕೆಲಸ ಮಾಡುವಂಥ ಒಂದು ಶಕ್ತಿ ನಮ್ಮಲ್ಲಿಲ್ಲ. ಬಂಡತನ ತೋರಿಸುವುದು, ನಾವು ಏನು ಅಲ್ಲವದನ್ನು ತೋರಿಸುವುದು, ವ್ಯಭಿಚಾರ ಅಥವಾ ಅಸೂಯೆ, ಯಾರು ಒಳ್ಳೆಯದನ್ನು ನೋಡಲಿಕ್ಕಾಗಲ್ಲ. ಮತ್ಸರ, ಬರೀ ಹೃದಯದಲ್ಲಿ ತುಂಬಿದೆ ಮತ್ಸರ. ಅಪದೂರು, ಅಹಂಕಾರ, ನಾನೇ ದೊಡ್ಡವನು, ದುರಹಂಕಾರ, ಮೂರ್ಖತನ, ಇವೆಲ್ಲವೂ ಕೆಟ್ಟದನ ಸಹೋದರರೇ, ಯಾವುದಿದು ಒಳ್ಳೆಯದಲ್ಲ. ಇಂಥ ವಿಷಯಗಳು ನಮ್ಮಲ್ಲಿವೆ. ಇವುಗಳನ್ನ ಎಲ್ಲಿಟ್ಟುಕೊಳ್ತೇವೆ? ಯೇಸು ಹೇಳುತ್ತಾರೆ, ಮನುಷ್ಯನ ಅಂತರಂಗದಿಂದ ಹೊರಹೊಮ್ಮುವುದು, ಬೇರೆ ಎಲ್ಲೂ ಅಲ್ಲ. ಎಲ್ಲೋ ಹೊಟ್ಟೆಯಲ್ಲಿದ್ದು ಅದು ವಾಶೌಟಾಗಿ ಹೋಗುತ್ತೆ. ಆದರೆ ಅಂತರಂಗದಲ್ಲಿ, ಆ ಅಂತರಂಗ ಇಡೀ ನಮ್ಮ ದೇಹ ಮತ್ತು ಆತ್ಮ ಇವೆಲ್ಲವುಗಳನ್ನು ನಾಶ ಮಾಡಿಬಿಡುತ್ತೆ. ಇಂಥ ಕೆಡುಕುತನ, ಅಂತರಂಗ ಒಳ್ಳೆಯದೇ ಅದು ಕೆಟ್ಟದೇ ನಮಗೆ ತೋರಿಸಿಕೊಡುವಂತಹದ್ದು. ಅಂತರಂಗ ದೇವರ ವಾಣಿ, ಅಲ್ಲಿಯೇ ನಾವು ಇದನ್ನು ಅಂಥದ್ದು ತುಂಬಿದರೆ, ಕೆಡುಕುತನ ತುಂಬಿದರೆ ಏನಾಗುತ್ತೆ? ದೇವರಿಗೆ ನಾವು ಅಡ್ಡಗಾಲಿಟ್ಟಂತೆ, ದೇವರ ವಾಕ್ಯಕ್ಕೆ ನಾವು ಅಡ್ಡಗಾಲಿಟ್ಟಂತೆ, ದೇವರ ಆ ಒಂದು ಪ್ರೇರಣೆಗೆ ಅಡ್ಡಗಾಲಿಟ್ಟಂತೆ. ಅದು ಒಳ್ಳೆಯದಾಗುವುದಿಲ್ಲ. ಅದಕ್ಕೆ ಈ ಸಿರಾಕನ ಗ್ರಂಥ ನಮಗೆ ಹೇಳುತ್ತೆ, ಎಲೆ ಮಾನವ, ಕೆಟ್ಟದನ್ನು ಬಿಟ್ಟು ಬಿಡು, ಕೆಟ್ಟದನ್ನು ನಿನ್ನಲ್ಲಿ ತುಂಬಿಕೊಂಡು ಇಡಬೇಡ, ಅದು ನಿನ್ನ ಜೀವನವನ್ನು ಸರ್ವನಾಶ ಮಾಡುತ್ತೆ. ಅದಕ್ಕಾಗಿ ಏನು ಮಾಡು? ಎಲ್ಲ ಕೆಟ್ಟವನ್ನು ಬಿಟ್ಟು ನಿನಗೇನು ಕೇಡು ತಟ್ಟೋದು? ಒಳ್ಳೆಯ ಮಾತೆ ಮನುಷ್ಯ ಯಾರು ಜಗಳಕ್ಕೆ ಬರಲ್ಲ. ಒಳ್ಳೆಯ ನೈತಿಕತೆಯಿಂದ ನಡೆದುಕೊಂಡುವಂಥ ಮನುಷ್ಯನಿಗೆ ಯಾವ ಭಯವೂ ಇಲ್ಲ. ಯಾವ ಪೊಲೀಸ್ ಕೇಸ್ ಆಗಲಿ, ಆ ಕಾನೂನು ಯಾವುದರ ಭಯ ಇಲ್ಲ. ಯಾಕೆಂದರೆ ಆತನು ನೀತಿವಂತನಾಗಿದ್ದಾನೆ. ಮತ್ಸರ, ಅಸೂಯೆ ಇಲ್ಲದವನಿಗೆ ಯಾವುದೇ ಭಯವೇ ಇಲ್ಲ. ಯಾರು ಏನು ಒಳ್ಳೆಯದಾಗಲಿ ಅವನಿಗೆ ಏನು ಅದು ಪರಿಣಾಮ ಆಗಿಲ್ಲ. ಯಾಕೆಂದರೆ ಅವನ ಅಸೂಯೆ ಇಲ್ಲ, ಸಂತೋಷ ಪಡ್ತಾನೆ, ಒಳ್ಳೆಯದನ್ನು ಮಾಡುತ್ತೆ. ಮುಂದೆ ನಮ್ಗೆ ಹೇಳ್ತದೆ, ದುಷ್ಟನಿಂದ ದೂರವಿರು, ಬಿಟ್ಟು ಹೋಗುವನವನ ನಿನ್ನನ್ನು, ಬಿಟ್ಟು ಹೋಗುವವನಾನವನು ನಿನ್ನನ್ನು. ಸಹೋದರರೇ, ದುಷ್ಟರು ನಮ್ಮ ಪಾಲಿಗೆ ಅದು ನಷ್ಟ ಮಾಡುವವರು. ದುಷ್ಟರು ನಮಗೆ ನಷ್ಟ ಮಾಡುವವರು.
ಯಾವ ನಷ್ಟ? ನಮ್ಮ ವಿಶ್ವಾಸ ನಷ್ಟ, ನಮ್ಮ ಪ್ರೀತಿಯ ನಷ್ಟ, ನಮ್ಮ ನೆಮ್ಮದಿಯ ನಷ್ಟ, ಸಮಾಧಾನದ ನಷ್ಟ, ನಮ್ಮ ಅಭಿವೃದ್ಧಿಯ ನಷ್ಟ, ಒಳ್ಳೆಯತನದ ನಷ್ಟ, ಇವೆಲ್ಲವನ್ನು ಕಳ್ಕೊಳ್ತೇವೆ ನಾವು. ಒಬ್ಬ ದುಷ್ಟನಿದ್ರೆ ಕಷ್ಟ ಬರುವುದು. ಒಂದೆಡೆ ನಷ್ಟ, ಇನ್ನೊಂದೆಡೆ ಕಷ್ಟ. ಯಾಕೆಂದರೆ ಒಬ್ಬ ದುಷ್ಟ ನಿನ್ನೊಟ್ಟಿಗಿದ್ರೆ ಎಲ್ಲೂ ಹೋದರೂ ಯಾರು ನಿನಗೆ ಖಂಡಿತವಾಗಿ ನಿನಗೆ ಸಪೋರ್ಟ್ ಮಾಡಲ್ಲ, ನಿನಗೆ ಸಹಾಯ ಮಾಡಲ್ಲ. ಯಾಕೆ? ನೀನು ದುಷ್ಟನೊಂದಿಗಿದ್ದೀಯಾ. ಒಳ್ಳೆಯವರು ನಿನ್ನ ಹತ್ರ ಸುಳಿಯಲ್ಲ, ನಿನ್ನ ಹತ್ರ. ಆದ್ದರಿಂದ ಬರೀ ಕೆಟ್ಟತನದಲ್ಲಿ ಜೀವಿಸ್ತೀಯ. ಸಹೋದರ ಸಹೋದರರೇ, ಇಂಥ ದುಷ್ಟ ವ್ಯಕ್ತಿಗಳನ್ನು, ದುಷ್ಟರನ್ನು ನಮ್ಮ ಜೀವನದಲ್ಲಿ ಯಾವತ್ತೂ ಹತ್ತಿರ ಇಟ್ಕೊಳ್ಬಾರ್ದು. ದೇವರ ವಾಕ್ಯ ಹೇಳುತ್ತೆ. ಆದರೆ ದುಷ್ಟರ ಸಂಘದಲ್ಲಿ ನಾವು ಜೀವಿಸುವುದು ಬೇಡ. ದುಷ್ಟತನ ಅದು ನಮ್ಮನ್ನೇ ಅದು ಕೊನೆಗೆ ಬಲಿ ಕೊಡುತ್ತೆ. ನಾವೇ ದುಷ್ಟರಾಗುತ್ತೇವೆ. ನಾವು ದುಷ್ಟರಾಗಿ ಯಾರಿಗೂ ನಷ್ಟವನ್ನು ಉಂಟು ಮಾಡ್ತೇವೆ, ಯಾರಿಗೂ ಕಷ್ಟವನ್ನು ಕೊಡ್ತೇವೆ. ಆದ್ದರಿಂದ ಸ್ಪಷ್ಟವಾಗಿ ನಾವು ಜೀವನದಲ್ಲಿ ದುಷ್ಟರನ್ನು ಸಹವಾಸವನ್ನು ಬಿಡೋಣ, ಒಳ್ಳೆಯ ವ್ಯಕ್ತಿಗಳ ಸಹವಾಸದಲ್ಲಿ ಬಾಳೋಣ. ಮುಂದೆ ದೇವರ ವಾಕ್ಯ ನಮಗೆ ಹೇಳುತ್ತೆ, ಮಗನೇ ಬಿತ್ತನೆ ಮಾಡಬೇಡ ಅಧರ್ಮವೆಂಬ ನೇಗಿಲು ಗೆರೆಗಳಲ್ಲಿ, ಕೊಯ್ಲು ಮಾಡುವುದಿಲ್ಲ ಏಳರಷ್ಟು ಅದರಲ್ಲಿ. ನಾವು ಉತ್ತರ ಕರ್ನಾಟಕದಲ್ಲಿ ಅಥವಾ ಭಾರತದ ಇತರ ಭಾಗಗಳಲ್ಲಿ ಅಲ್ಲಿ ಮಳೆ ಕಡಿಮೆ. ಆದರೆ ಒಂದೇ ಒಂದು ಮಳೆ ಬಂದರೆ ಅದು ಹಲವು ಸಮಯಕ್ಕೆ ಸಾಕಾಗುತ್ತೆ. ಮಣ್ಣು ಅಂತಹದ್ದು. ಆ ಮಣ್ಣಿನಲ್ಲಿ ಆ ಮಳೆ ಬರುವಾಗ ಏನು ಮಾಡ್ತಾರೆ, ಈ ರೈತರು ಒಂದೇ ಒಂದು ಮಳೆ ಬಂದರೂ ಸಾಕು, ಅದರಲ್ಲಿ ಅದನ್ನು ಬಿತ್ತನೆ ಮಾಡ್ತಾರೆ. ನೇಗಿಲಿಂದ ಉಳುತ್ತಾರೆ. ಆ ನೇಗಿಲ ಗೆರೆಗಳಲ್ಲಿ ಆ ಬೀಜಗಳನ್ನು ಅವರು ಹಾಕಿಬಿಡ್ತಾರೆ, ಬಿತ್ತನೆ ಮಾಡ್ತಾರೆ. ಆ ಬಿತ್ತನೆ ಮಾಡಿದ ಬೀಜ ಅಲ್ಲಿ ಬೆಳೆಯುತ್ತೆ. ಕೊನೆಗೆ ಅಲ್ಲಿ ಬೆಳೆದು ಅದು ಗಿಡವಾಗಿ ಬೆಳೆದು ಅಲ್ಲಿ ಫಲ ಕೊಡುತ್ತೆ. ಬಿತ್ತುವುದು ಒಂದು ಬೀಜ, ಬೆಳೆಯುವುದು ಒಂದು ಗಿಡ, ಆದರೆ ಹೊಡೆಯುವುದು ಅದಕ್ಕೆ ಹಲವಾರು ಕವಲುಗಳು. ಆ ಕವಲುಗಳಲ್ಲಿ ಏನಾಗುತ್ತೆ, ಫಲ ಬರುತ್ತೆ. ಒಂದು ಬೀಜ ಬಿತ್ತಿದರೂ ಫಲ ಸಿಗುವುದು ಹಲವು. ಸಹೋದರ ಸಹೋದರಿಯರೇ, ಜೀವನದಲ್ಲಿ ನಾವು ತುಂಬ ಜಾಗರೂಕರಾಗಿರಬೇಕು. ಅಧರ್ಮ ಎಂಬುದ ಆ ಬೀಜವನ್ನು ಬಿತ್ತಬೇಡ. ದೇವರ ವಾಕ್ಯ ಹೇಳುತ್ತೆ, ಅಧರ್ಮ ಎಂಬ ಬೀಜ ಬಿತ್ತಬೇಡ. ಇವತ್ತಿನ ಸಮಾಜದಲ್ಲಿ ನಾವು ಧರ್ಮ ಇದರ ಬಗ್ಗೆ ಮಾತಾಡ್ತೀವಿ. ಸಹೋದರ ಸಹೋದರಿಯರೇ, ಧರ್ಮ ಎಂಬ ನಾವು ಹೊಡೆದಾಡ್ಕೊಳ್ತೀವಿ. ಧರ್ಮ ಎಂಬ ಆ ಧರ್ಮದ ಹೆಸರಿನಲ್ಲಿ ನಾವು ಒಬ್ಬರಿನೊಬ್ಬರಿಗೆ ವೈರಿಗಳಾಗುತ್ತೀವಿ. ಎಂತಹ ಕೆಟ್ಟ ಬೆಳವಣಿಗೆ! ಯಾವ ಧರ್ಮವು ದ್ವೇಷವನ್ನು ಖಂಡಿತವಾಗಿ ಹರಡಲ್ಲ. ಧರ್ಮಗಳು ಪ್ರೀತಿಸಿದರೆ ತಾನೇ ದೇವರಿಗೆ ನಾವು ಸಾಕ್ಷಿಯಾಗುವುದು. ಧರ್ಮ ಪ್ರೀತಿಯನ್ನು ಕಲಿಸುತ್ತೆ. ಧರ್ಮ ಒಳ್ಳೆತನ ಕಲಿಸುತ್ತೆ. ಧರ್ಮ ಸಮಾಧಾನವನ್ನು ಕೊಡುತ್ತೆ. ಧರ್ಮ ಮನುಷ್ಯರನ್ನು ಒಗ್ಗೂಡಿಸುತ್ತೆ. ಧರ್ಮ ದೇವರ ಅನುಭವವನ್ನು ಕೊಡುತ್ತೆ. ಆದರೆ ಅಧರ್ಮ ಮನುಷ್ಯ ನಡುವೆ ದ್ವೇಷ ಬಿತ್ತುತ್ತೆ. ಅಧರ್ಮ ಮನುಷ್ಯರು ಒಬ್ಬರಿನೊಬ್ಬರು ನಾವು ಆಡುವಂತೆ ಪ್ರೇರಣೆ ನೀಡುತ್ತೆ. ಅಧರ್ಮ ಮನುಷ್ಯನಿಗೆ ಅನ್ಯಾಯ ಮಾಡುವಲ್ಲಿ ಪ್ರಚೋದನೆ ನೀಡುತ್ತೆ. ಅಧರ್ಮ ಮನುಷ್ಯನಲ್ಲಿ ಅಗಾಧ ಅಂತರವನ್ನು ಸೃಷ್ಟಿಸುತ್ತೆ. ಇದು ಅಧರ್ಮದ ಫಲ. ಆದ್ದರಿಂದ ದೇವರು ವಾಕ್ಯ ಹೇಳುತ್ತೆ, ಅಧರ್ಮವನ್ನು ಬಿತ್ತಬೇಡ. ಯಾಕೆ? ಸಹೋದರ ಸಹೋದರಿಯರೇ, ಒಬ್ಬ ಅಧರ್ಮಿಯನ್ನು ನೀನು ಸೃಷ್ಟಿಸು, ಏನಾಗುತ್ತೆ? ಆ ಅಧರ್ಮಿ 10 ಅಧರ್ಮಿಗಳನ್ನು ಸೃಷ್ಟಿಸ್ತಾನೆ. ನಾಳೆ ಆ ಅಧರ್ಮಿಗಳ ಒಂದು ಗುಂಪೇ ಆರಂಭವಾಗುತ್ತೆ.
ಆ ಅಧರ್ಮಿಗಳು ಇನ್ನೂ ಹಲವಾರನ್ನು ಕೆಡಿಸ್ತಾರೆ, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾರೆ. ಅಧರ್ಮಿಗಳಾಗಬಾರದು. ನಾವು ಯಾರಿಗೂ ಕೇಡು ಬಗೆಯಬಾರದು, ಯಾರ ಜೀವನಕ್ಕೆ ಕೊಳ್ಳಿಡಬಾರದು. ಅದು ಧರ್ಮವಲ್ಲ. ಧರ್ಮವೆಂದರೆ ಪ್ರತಿಯೊಬ್ಬರನ್ನು ಆ ಪ್ರೀತಿಯಿಂದ ಕಂಡು ಅವರನ್ನು ಬದುಕಲಿಕ್ಕೆ ಬಿಡಬೇಕು, ಅವರಿಗೆ ಬದುಕಲಿಕ್ಕೆ ನಾವು ಆಧಾರ ಬೇಕು. ಅದು ಧರ್ಮ. ಆಳುವವನಿಗೆ ರಾಜಧರ್ಮ ಎಂಬುದಿದೆ. ತನ್ನ ಪ್ರಜೆಗಳು ಎಲ್ಲರೂ ತನ್ನವರು, ಎಲ್ಲ ಪ್ರಜೆಗಳು ತನ್ನವರು. ಆ ಪ್ರಜೆಗಳ ಹಿತಕ್ಕೋಸ್ಕರ ಒಬ್ಬ ರಾಜ ತಾನು ಆಳುತ್ತಾನೆ. ಇದು ಧರ್ಮ. ತನ್ನ ಪ್ರಜೆಗಳು ಸಂತೋಷವಾಗಿರಬೇಕು. ಆ ಪ್ರಜೆಗಳಿಗೆ ಸಲ್ಲುವಂತಹ ಏನು ಅದು ಏನು ಬೆನಿಫಿಟ್ಸ್ ಇರ್ಬೋದು, ಒಳ್ಳೆಯದಿರ್ಬೋದು, ಅದು ಎಲ್ಲರಿಗೂ ಸಿಗಬೇಕು. ಅದು ಧರ್ಮ. ಸಹೋದರ ಸಹೋದರಿಯರೇ, ನಾವು ಧರ್ಮದಲ್ಲಿ ಬಾಳಲು ಪ್ರಯತ್ನ ಪಡೋಣ. ಈ ಧರ್ಮ ಅಧರ್ಮ ನಮಗೆ ಬೇಡ. ಧರ್ಮ ಆ ಪ್ರೀತಿ. ದೇವರು ನಮಗೆಲ್ಲರಿಗೂ ತಂದೆ. ನಾವೆಲ್ಲ ದೇವರ ಮಕ್ಕಳು. ಯಾರು ಒಬ್ಬರಿನ್ನೊಬ್ಬರು ಬೇರೆಯವರಲ್ಲ. ಎಲ್ಲ ಮನುಷ್ಯರು ನಾವು ಒಂದೇ. ಎಲ್ಲ ಮನುಷ್ಯರಲ್ಲಿರುವುದು ಅದೇ ಜೀವ, ಅದೇ ಮನಸ್ಸು, ಅದೇ ಪ್ರೀತಿ, ಅದೇ ಹೃದಯ. ಎಲ್ಲರಿಗೂ ಅದೇ ಬೇಕು. ಯಾವೊಬ್ಬ ಮನುಷ್ಯರು ನಮಗೆ ಖಂಡಿತ ಅವರು ವೈರಿಗಳಲ್ಲ. ಧರ್ಮ ನಮಗೆ ಯಾವ ರೀತಿಯಲ್ಲಿ ವಿಂಗಡಿಸಬಾರ್ದು. ನಾವು ಧರ್ಮದಲ್ಲಿ ಬಾಳೋರೆಲ್ಲರೂ ನಮ್ಮವರು. ಯಾವುದೇ ಆಚಾರ ವಿಚಾರಗಳಲ್ಲಿ ವ್ಯತ್ಯಾಸವಿರಲಿ, ನಾವೆಲ್ಲರೂ ಒಂದೇ ಮನೋಭಾವದಿಂದ ನಾವು ಜೀವಿಸಬೇಕು. ಅಂಥ ಒಂದು ಮನೋಭಾವದಿಂದ ನಮ್ಮಲ್ಲಿ ಅಂಥ ಹೃದಯ ವೈಶಾಲ್ಯತೆಯನ್ನು, ಆ ಧಾರ್ಮಿಕತೆಯನ್ನು ನಾವು ಬೆಳೆಸೋಣ. ಇದು ನಮಗೆ ಬಹಳ ಮುಖ್ಯ ಇಂದಿನ ಸಮಾಜದಲ್ಲಿ. ಆದ್ದರಿಂದ ಒಂದು ಕಡೆಗೆ ದೇವರಲ್ಲಿ ಪ್ರೀತಿಸೋಣ. ದಯಾಮಯಿ ದೇವರೇ, ಈ ವಾಕ್ಯದ ಪ್ರೇರಣೆಯಿಂದ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಮನುಷ್ಯರಾಗಿ ಬದುಕಲು, ಮೊದಲನೇದಾಗಿ ನಾವು ಯಾರಾದರೂ ಕೆಡುಕನ್ನು ನಮ್ಮಲ್ಲಿ ಇಟ್ಟುಕೊಳ್ಳದೆ, ಕೆಟ್ಟದನ್ನು ನಮ್ಮಿಂದ ದೂರ ಮಾಡಿಕೊಂಡು ಒಳ್ಳೆಯವರಾಗಿ ಬದುಕಲು ನಮ್ಮನ್ನು ಹರಸಿರಿ. ನಮ್ಮ ಹೃದಯಗಳು ಶುದ್ಧವಾಗಿರಲಿ, ಮನಸ್ಸು ಶುದ್ಧವಾಗಿರಲಿ. ಆ ಪರಿಶುದ್ಧ ಹೃದಯ ಪರಿಶುದ್ಧತೆಯಿಂದ ಜೀವಿಸ್ತಾ ನಾವು ಇತರರನ್ನು ಅದೇ ಪರಿಶುದ್ಧತೆಯಿಂದ ಕಾಣುವಂತೆ ನಿಮ್ಮ ಶಕ್ತಿಯನ್ನು ನಮಗೆ ನೀಡಿರಿ, ನಮ್ಮನ್ನು ಹರಸಿರಿ. ನಾವು ಯಾರು ಪ್ರತಿಯೊಬ್ಬರು ನಮ್ಮ ಸಹೋದರ ಎಂಬ ಭಾವನೆಯಿಂದ, ಆ ಸಹೋದರತ್ವದಿಂದ, ಆ ಪ್ರೀತಿಯಿಂದ ಬಾಳಲು ನಮ್ಮನ್ನು ಒಂದುಗೂಡಿಸಿರಿ. ಯಾರೊಬ್ಬರು ಈ ಲೋಕದಲ್ಲಿ ದ್ವೇಷ ಮಾಡದೆ ಎಲ್ಲ ನಾವು ಒಬ್ಬರಿನ್ನೊಬ್ಬರು ಮನುಷ್ಯರನ್ನ ಅರ್ಥ ಮಾಡಿಕೊಂಡು ಒಬ್ಬರಿನ್ನೊಬ್ಬರಲ್ಲಿ ದೇವರನ್ನೇ ನಿಮ್ಮನ್ನು ಕಾಣಿಕೊಂಡು ಜೀವಿಸುವಂತೆ ಆ ಪ್ರೇರಣೆ ನಮಗೆ ನೀಡಿರಿ, ಆ ಶಕ್ತಿ ನಮಗೆ ನೀಡಿರಿ, ನಮ್ಮನ್ನು ಹರಿಸಿರಿ. ನಾವು ಪ್ರಾರ್ಥಿಸ್ತೇವೆ. ಆಮೆನ್.